ದಿನಗಳಿಗೆ ಮುಂಚಿತವಾಗಿ ಕಾಮಗಾರಿ ಪೂರ್ಣಗೊಂಡ ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನ ಕದಂಬಾಡಿ ತನಕ ಸುಮಾರು 5.5 ಕಿಲೋಮೀಟರ್ ರಸ್ತೆ ಗುತ್ತಿಗೆದಾರನ ಎಡವಟ್ಟಿನಿಂದಾಗಿ ಸಂಪೂರ್ಣ ಹದಗೆಟ್ಟು ವಾಹನ ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ತನಿಖೆ ನಡೆಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಸಡಕ್ ಯೋಜನೆಯ ಪ್ರಕಾರ 3,65,00,000 ರೂಪಾಯಿ ಮಂಜೂರಾಗಿ ಆರಂಭದ ಕೆಲಸದಲ್ಲಿ ಗುತ್ತಿಗೆದಾರ ಕಳಪೆ ಕಾಮಗಾರಿಯನ್ನು ಪ್ರದರ್ಶಿಸಿದಾಗ ಊರವರು 6 ತಿಂಗಳುಗಳ ತನಕ ಈ ರಸ್ತೆಯ ಕಾಮಗಾರಿಗೆ ತಡೆಯೊಡ್ಡಿದ್ರು. ಬಳಿಕ ಗುತ್ತಿಗೆದಾರ ಅಂಗಲಾಚಿ ಬೇಡಿಕೊಂಡು ಇನ್ನು ಮುಂದಕ್ಕೆ ಯಾವುದೇ ಕಳಪೆ ಕಾಮಗಾರಿ ನಡೆಯಲಿಕ್ಕಿಲ್ಲ ಎಂಬ ಕರಾರಿನಲ್ಲಿ ಊರವರು ಮರು ಕಾಮಗಾರಿಗೆ ಅನುವು ಮಾಡಿಕೊಟ್ಟಿದ್ರು. ಆದರೆ ನಾಯಿಬಾಲ ಡೊಂಕೆ ಎಂಬ ರೀತಿಯಲ್ಲಿ ಗುತ್ತಿಗೆದಾರ ಆತನ ಅದೇ ಹಳೆಯ ಚಾಳಿಯನ್ನ ಕಾಮಗಾರಿಯಲ್ಲಿ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕಾಮಗಾರಿ ಕಳೆದು ತಿಂಗಳು ಕಳೆಯುವ ಮೊದಲೇ ಹೊಂಡಗಳು ಎತ್ತುಕೊಂಡಿದೆ. ಇದೀಗ ಗೋವಿಂದ ಪೈ ರಸ್ತೆಯಿಂದ ಕೆದಂಬಾಡಿ ತನಕ ಬೃಹತ್ ಆಕಾರದ ಹೊಂಡಗಳು ಸೃಷ್ಟಿಯಾಗಿವೆ. ಘನ ವಾಹನಗಳಿರಲಿ ದ್ವಿಚಕ್ರ ವಾಹನಗಳಿಗೆ ಕೂಡ ಸಂಚರಿಸಲು ಸಾಧ್ಯವಿಲ್ಲದಂತಾಗಿದೆ. ಕೇಂದ್ರ ಸರ್ಕಾರದ ಸಡಕ್ ಯೋಜನೆಯ ಪ್ರಕಾರ ಈ ರಸ್ತೆ ನಿರ್ಮಾಣವಾಗಿಲ್ಲ. ಪ್ರತಿ ವರ್ಷ ಕೂಡ ಈ ರಸ್ತೆಯ ಮರು ಡಾಮರೀಕರಣಕ್ಕಾಗಿ ಸರ್ಕಾರದ ವತಿಯಿಂದ ಕೋಟ್ಯಾಂತರ ರೂಪಾಯಿಗಳು ಮಂಜೂರಾಗ್ತಾ ಇದ್ರು. ಅಲ್ಲಿಂದಲ್ಲಿಗೆ ಸರಿ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಗುಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈ ರಸ್ತೆ ಕಾಮಗಾರಿಯ ಬಗ್ಗೆ ವಿಜಿಲೆನ್ಸ್ ತನಿಖೆ ನಡೆಯಬೇಕಾಗಿದೆ ಎಂಬುದಾಗಿ ಊರವರು ಆಗ್ರಹಿಸಿದ್ದಾರೆ. ಗೋವಿಂದ ಪೈಯಿಂದ ಕೆದಂಬಾಡಿ ಜಂಕ್ಷನ್ಗೆ ಬರುವ ರೋಡ್ ಇದು ಸಾಧಾರಣ ಈಗ 4 ವರ್ಷ ಆಯಿತು ಇದರ ಕೆಲಸ ಎಲ್ಲ ಮಾಡಿ. ಕೆಲಸ ಮಾಡುವಾಗಲೇ ಒಂದು 4-5 ತಿಂಗಳು ಅದನ್ನೆಲ್ಲ ಎಂಥದೆಲ್ಲ ಮಾಡಿದ್ದಾರೆ. ಆದರೆ ಮೊದಲನೇ ಮಳೆಗೆ ಎಲ್ಲ ಕಂಪ್ಲೀಟ್ ಎಲ್ಲ ಹಾಳಾಗಿ ಹೋಗಿತ್ತು. ಈಗ ಎಲ್ಲ ವರ್ಷವೂ ಇದೇ ಕಂಪ್ಲೇಂಟ್, ಒಂದು ರಸ್ತೆ ಸರಿ ಇಲ್ಲ. ಈಗಲೂ ಈ ಮಳೆಗಾಲದಲ್ಲಿ ವಾಪಸ್ ಹಾಗೆ ಆಗಿದೆ. ಇಂಥ ಅವಸ್ಥೆ ನಮ್ಮ ಕೆದಂಬಾಡಿಗೆ ಬರುವ ರೋಡು. ತುಂಬ ಜನರು ಮಂಗಳೂರಿಗೆ ಹೋಗುವಂಥವರು, ದೇರ್ಲಘಟ್ಟಗೆ ಹಾಸ್ಪಿಟಲ್ಗೆ ಹೋಗುವಂಥವರು ಮಂಜೇಶ್ವರದಿಂದ ಒಳ ರೋಡಿನಿಂದ ಬರ್ತಾರೆ. ಇದೇ ರೋಡಿನಲ್ಲಿ ಸುಂಕದಗಟ್ಟೆಯಿಂದ ಎಲ್ಲರಿಗೂ ಉಪಕಾರ ಇರುವಂಥ ಒಂದು ರೋಡು. ಆದರೆ ಇದರ ಅವಸ್ಥೆ ಈ ಥರ ಉಂಟು. ರೆಹಮಾನುದ್ದಿ ಅವರ ವಿಫೋರ್ ನ್ಯೂಸ್ 24/7 ಮಂಜೇಶ್ವರ.